ಮಕ್ಕಳನ್ನ ಸಾಂಕೇತಿಕವಾಗಿ ದೇವರಿಗೆ ಹರಕೆ ರೂಪದಲ್ಲಿ ಸಮರ್ಪಿಸುವಂತಹ ವಿಶಿಷ್ಟ ನಂಬಿಕೆ ಸಂಪ್ರದಾಯವಿರುವ ಇತಿಹಾಸ ಪ್ರಸಿದ್ಧ ಕೇಪು ಕಜಂಬೋ ಉತ್ಸವ ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಮಂಗಳವಾರ ರಾತ್ರಿ ನಡೆಯಿತು. ವಿಟ್ಲ ಡೊಂಬ ಹೆಗಡೆ ಅರಮನೆಯ ಬಂಗಾರು ಅರಸರು ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿದ ಬಳಿಕ ದೇವಿಗೆ 5 ಸುತ್ತು ಪಲ್ಲಕ್ಕಿ ಬಲಿ ಉತ್ಸವ ನಡೆಯಿತು. ಬಲಿ ಉತ್ಸವದ ಬಳಿಕ ಪ್ರಧಾನ ದೇವಿ ಹಾಗೂ ಪರಿವಾರ ಶಕ್ತಿಗಳಿಗೆ ಪೂಜೆ ನೆರವೇರಿಸಿದ ನಂತರ ಕಜಂಬೋ ಹರಕೆಗೆ ಚಾಲನೆ ನೀಡಲಾಯಿತು. ಹರಕೆ ಸಲ್ಲಿಸಲ್ಪಡುವ ಮಕ್ಕಳನ್ನ ಜಳಕದ ಗುಂಡಿಯಲ್ಲಿ ಸ್ನಾನ ಮಾಡಿಸಿ ಬಳಿಕ ಗರ್ಭಗುಡಿಯ ಮುಖ್ಯ ದ್ವಾರದಲ್ಲಿ ಮಕ್ಕಳನ್ನ ದೇವರಿಗೆ ಕಜಂಬೋ ಹರಕೆಯ ಮೂಲಕ ಸಮರ್ಪಿಸಲಾಯಿತು. ಆನಂತರ ದೇವಸ್ಥಾನದ 4 ಮೂಲೆಗಳಲ್ಲಿ ಕುಳಿತಿರುವ ನಾಲ್ಪೋಲು ಎಂಬ ದೈವಮಾನಿಗಳಿಗೆ ಮುಷ್ಟಿ ನಾಣ್ಯ ಹರಕೆ ಸಲ್ಲಿಸಲಾಯಿತು. 16 ಗ್ರಾಮಗಳ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಹಸ್ರಾರು ಮಕ್ಕಳು ಕಜಂಬೋ ಹರಕೆಗೆ ಸಮರ್ಪಣೆಗೊಂಡರು. ಕಜಂಬೋ ಹರಕೆಯ ಬಳಿಕ ನೆರಿ ಇಳಿಯುವುದರೊಂದಿಗೆ ಉಳ್ಳಾಲ್ತಿ ದೈವಕ್ಕೆ ವರ್ಷಾವಧಿ ನೇಮೋತ್ಸವ ನಡೆಯಿತು. ಊರು ಸುತ್ತಮುತ್ತಲಿನ 10 ಊರುಗಳ ಹಾಗೂ ದೂರದ ಊರುಗಳಿಂದ ಸಹಸ್ರಾರು ಭಕ್ತರು ಕಜಂಬೋ ಜಾತ್ರೋತ್ಸವದಲ್ಲಿ ಭಾಗಿಗಳಾದರು.